ಪುತ್ತೂರು ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆ ಏನಿದೆ, ದೇವರ ಮಾರುಗದ್ದೆಯಲ್ಲಿ ಸಂಪೂರ್ಣವಾಗಿ ಇವತ್ತು ಮತ್ತೊಂದು ಜಾತ್ರೆಯ ವಾತಾವರಣ ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಪುತ್ತೂರಿನ ದೇವರ ಮಾರುಗದ್ದೆಯಲ್ಲಿ ವಿಜಯ ಸಾಮ್ರಾಟ್ ರಿಜಿಸ್ಟರ್ಡ್ ವತಿಯಿಂದ ಇದೇ ಪ್ರಪ್ರಥಮ ಬಾರಿಗೆ ಪುತ್ತೂರದ ಪಿಲಿಗೊಬ್ಬು ಎನ್ನುವಂತಹ ಹುಲಿವೇಷ ಕಾಂಪಿಟೇಷನ್, ಅದರ ಜೊತೆಗೆ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿ ಎನ್ನುವ ಹಾಗೆ ಫುಡ್ ಫೆಸ್ಟ್ ಕೂಡ ಆಯೋಜನೆಗೊಂಡಿದೆ. ನಾವು ಈಗ ಇರುವಂತಹ ಜಾಗ ಏನು ಪುತ್ತೂರದ ಪಿಲಿಗೊಬ್ಬು ನಡೆಯೋದಕ್ಕಿದೆ, ಅದಕ್ಕೆ ಸಿದ್ಧವಾಗಿರುವಂತಹ ವೇದಿಕೆ ಅಥವಾ ಸಭಾಂಗಣ ಏನಿದೆ ಅದರ ಮುಂಭಾಗದಲ್ಲಿ, ಇನ್ನು ಅದರ ಅಪೋಸಿಟನ್ನು ನೀವು ನೋಡಿದರೆ ಸಂಪೂರ್ಣವಾಗಿ ಜಾತ್ರೆಯ ವಾತಾವರಣ ಸೃಷ್ಟಿಯಾಗೋದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳಿದೆ. ಅಂದರೆ ಫುಡ್ ಫೆಸ್ಟ್ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಬಹಳಷ್ಟು ಅದ್ಧೂರಿಯಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಇದನ್ನು ಮತ್ತಷ್ಟು ಜನರಿಗೆ ತಲುಪಿಸಬೇಕು ಎನ್ನುವಂಥ ನೆಲೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಜೊತೆಗೆ ವೈವಿಧ್ಯಮಯ ಆಹಾರ ಮೇಳಗಳನ್ನು ಒಳಗೊಂಡಿರುವಂತಹ ಫುಡ್ ಕೋರ್ಟನ್ನು ವಿಶೇಷವಾಗಿ ಆಯೋಜನೆ ಮಾಡಿದ್ದಾರೆ. ಈ ಕೂಟಕ್ಕೆ ಬಂದವರೆಲ್ಲರೂ ಕೂಡ ಈ ಒಂದು ನೆನಪನ್ನು ಸದಾ ತಮ್ಮ ಜೊತೆಗೆ ಹೊತ್ತುಕೊಂಡು ಹೋಗಬೇಕು ಎನ್ನುವಂತಹ ಒಂದು ಆಶಯದೊಂದಿಗೆ ಪಿಲಿಗೊಬ್ಬಿನ ಸೆಲ್ಫಿ ಬೂತನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿರುವಂಥದ್ದನ್ನು ನೋಡಬಹುದು. ಇಲ್ಲಿ ಪಿಲಿಗೊಬ್ಬು ಸ್ಪೆಷಲ್ ಆಗಿ ಸೆಲ್ಫಿ ಬೂತ್ ಮಾಡಿದ್ದಾರೆ. ಪಿಲಿಗೊಬ್ಬು ಐ ಲವ್ ಪಿಲಿಗೊಬ್ಬು ಎನ್ನುವಂತಹ ಒಂದು ಟ್ಯಾಗ್ ಲೈನ್ನ ಜೊತೆಗೆ ಹುಲಿಯ ಒಂದು ದೇಹವನ್ನು ಚಿತ್ರಣ ಮಾಡಿ ಅದರ ಮೇಲೆ ಅದರ ಹಿಂದೆ ನಾವು ನಿಂತು, ಅಂದರೆ ಹುಲಿವೇಷಧಾರಿಗಳಾಗಿ ನಮ್ಮನ್ನು ನಾವು ಫೋಟೋದ ಮೂಲಕ ಗುರುತಿಸಿಕೊಳ್ಳುವಂತಹ ಒಂದು ಅವಕಾಶ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಎಲ್ಲರೂ ಕೂಡ ಬಹಳಷ್ಟು ಉತ್ಸಾಹದಿಂದ ಬಂದು ಇಲ್ಲಿ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಅದೇ ರೀತಿ ವೆರೈಟಿ ಫುಡ್ ಸ್ಟಾಲ್ಗಳು ಕೂಡ ಇಲ್ಲಿ ಇದೆ. ಅಂದರೆ ಬಹುಶಃ ದೇವರ ಮಾರುಗದ್ದೆಯಲ್ಲಿ ನಾವು ಜಾತ್ರೆಯ ಸಂದರ್ಭದಲ್ಲಿ ಎಷ್ಟು ಫುಡ್ ಸ್ಟಾಲ್ಗಳನ್ನು ಅಥವಾ ವೆರೈಟಿಗಳನ್ನು ನೋಡ್ತೇವೋ ಅಷ್ಟು ವೆರೈಟಿಗಳು ಕೂಡ ಇಲ್ಲಿದೆ ಅನ್ನುವಂಥದ್ದು. ಸೊ ನಾವು ಈ ಭಾಗದಿಂದ ಆರಂಭ ಮಾಡ್ತೀವಿ. ದೇವಸ್ಥಾನದ ಗದ್ದೆಯ ಮುಂಭಾಗದವರೆಗೂ ಕೂಡ, ಅಂದರೆ ದೇವಸ್ಥಾನದ ಮುಂಭಾಗದವರೆಗೂ ಕೂಡ ಸ್ಟಾಲ್ಗಳಿದೆ. ಆರಂಭದಲ್ಲಿ ಶಿವ ಕೈಲಾಸ ಗೋಬಿ ಮಂಚೂರಿ ಸೆಂಟರ್ ಇದೆ. ಅದೇ ರೀತಿ ಮುಂದಕ್ಕೆ ಮಹಾಸತಿ ಕಬ್ಬಿನ ಹಾಲಿನ ಒಂದು ಸ್ಟಾಲ್ ಕೂಡ ಇದೆ. ಅಂದರೆ ಇದೆಲ್ಲ ನಾವು ಬಹುಶಃ ಸಾಮಾನ್ಯವಾಗಿ ನೋಡುವಂತಹ ಒಂದು ಸ್ಟಾಲ್ ಅಂತ ಕೂಡ ಹೇಳ್ಬೋದು. ಬಹಳಷ್ಟು ಜನರು ಕೂಡ ಬಂದು ಎಂಜಾಯನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಕ್ರೌಡ್ ಬಹಳಷ್ಟು ಹೆಚ್ಚಿದೆ ಅನ್ನುವಂಥದ್ದು. ಅದೇ ರೀತಿ ಮಯೂರಿ ಪನ್ನೀರ್ ಮಂಚೂರಿ ಸ್ಟಾಲ್ ಇದು. ಮಯೂರಿ ದೊನ್ನೆ ಬಿರಿಯಾನಿ ಕೂಡ ಇದೆ. ಸೊ ಬಂದಂತಹ ಜನರೆಲ್ಲರೂ ಕೂಡ ಟೇಸ್ಟ್ ಮಾಡ್ತಾ ಇರುವಂಥದ್ದನ್ನು ಕೂಡ ನೋಡ್ಬೋದು. ಸಾಧ್ಯ ಆದಷ್ಟು ಮಂದಿಯನ್ನು ಒಂದು ಮಾತನಾಡಿಸೋದಕ್ಕೆ ಕೂಡ ಪ್ರಯತ್ನವನ್ನು ಮಾಡ್ತೇವೆ, ಆದರೆ ಎಲ್ಲರೂ ಕೂಡ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಎಲ್ಲರೂ ಸಿಗ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಿ, ಇದು ಮಾಕ್ಟೈಲ್ ಫ್ರೂಟ್ ಜ್ಯೂಸ್. ಮಾಕ್ಟೈಲ್ನ ಒಂದು ಟೇಸ್ಟನ್ನು ಕೂಡ ಸವಿಯುವಂಥ ಅವಕಾಶ ಪುತ್ತೂರಿನ ಜನತೆಗೆ ಈ ಮೂಲಕ ಸಿಗ್ತಾ ಇದೆ. ಅಕ್ಟೋಬರ್ 21 ಸಂಜೆಯಿಂದ ಆರಂಭಗೊಂಡಿರುವಂತಹ ಈ ಫುಡ್ ಫೆಸ್ಟಿವಲ್ ಅಕ್ಟೋಬರ್ 22 ರಾತ್ರಿ 11 ಗಂಟೆಯವರೆಗೂ ಕೂಡ ನಡೆಯೋದಕ್ಕಿದೆ. ಅಕ್ಟೋಬರ್ 22ರಂದು ಒಂದು ಕಡೆಯಿಂದ ಪಿಲಿಗೊಬ್ಬನ್ನು ನೋಡಿಕೊಂಡು ಎಂಜಾಯ್ ಮಾಡಿದರೆ, ಇನ್ನೊಂದು ಕಡೆಯಿಂದ ವೆರೈಟಿ ಫುಡ್ಡನ್ನು ಒಂದು ಎಂಜಾಯ್ ಮಾಡುವಂಥ ಒಂದು ಅವಕಾಶ ಕೂಡ ಇದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಇದು ಹರಿ ಸೂಪರ್ ಸ್ಯಾಂಡ್ವಿಚ್ ಅವರು ಬೆಂಗಳೂರಿನ ಜಯನಗರ 3rd ಬ್ಲಾಕಿಂದ ಬಂದು ಇಲ್ಲಿ ಸ್ಟಾಲನ್ನು ಹಾಕಿರುವಂಥದ್ದು. ಈ ಹಿಂದೆ ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಆಯೋಜಕರು ಹೇಳಿದರು, ಕೇವಲ ಒಂದೇ ವೆರೈಟಿಯ ಫುಡ್ ಅಲ್ಲ, ವೆರೈಟಿ ಫುಡ್ಡನ್ನು ಕೊಡಬೇಕು ಎನ್ನುವಂಥದ್ದು ನಮ್ಮ ಆಶಯ. ಅದಕ್ಕಾಗಿ ಬೇರೆ ಫುಡ್ ಸ್ಟಾಲ್ಗಳಲ್ಲಿ ಬರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಮೆನ್ಪದವ ಜ್ಯೂಸ್ ಸೆಂಟರನ್ನು, ಅವೆಲ್ ಮಿಲ್ಕ್, ಹಾಗೆಯೇ ಕುಲ್ಕಿ ಸರ್ಬತ್ತನ್ನು ಕೂಡ ನೀವು ನೋಡಬಹುದು. ಎಲ್ಲವೂ ಕೂಡ ಇದೆ. ಅಕ್ಟೋಬರ್ 22ರ 11 ಗಂಟೆಯವರೆಗೂ ಕೂಡ ಇವುಗಳೆಲ್ಲವೂ ಕೂಡ ಕಾರ್ಯಾಚರಣೆಯನ್ನು ಮಾಡುತ್ತೆ. ಆ ಮೂಲಕ ಇದರ ಒಂದು ಸವಿಯನ್ನು ಸವಿಬಹುದು. ನೀವು ಒಮ್ಮೆ ಈ ಭಾಗವನ್ನು ಗಮನಿಸಬಹುದು. ಪುತ್ತೂರಿನ ಗದ್ದೆ ಇದು ಸಂಪೂರ್ಣವಾಗಿ ಜನಸಂಚಾರದಿಂದ ತುಂಬಿರುವಂಥದ್ದು. ಜನರೆಲ್ಲರೂ ಕೂಡ ವೆರೈಟಿ ಖಾದ್ಯಗಳನ್ನು ಸವಿತಾ ಇದ್ದಾರೆ, ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಸೊ ಬಹುಶಃ ಇದು ಒಂದು ರೀತಿ ಮತ್ತೊಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನಷ್ಟು ಸ್ಟಾಲ್ಗಳು ಏನಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಹೋಗ್ತೇವೆ. ಇದು ಅನ್ನಪೂರ್ಣೇಶ್ವರಿ ಹೋಮ್ ಪ್ರಾಡಕ್ಟ್ಸ್, ಅಂದರೆ ಚಹಾ, ಬಾದಾಮ್ ಹಾಲು, ಸೆಟ್ ದೋಸೆಯನ್ನು ಕೂಡ ಇಲ್ಲಿ ಬಿಸಿಯಾಗಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಕೈಲಾಸ್ ಚಾಟ್ ಸೆಂಟರ್. ಇದು ಮಸಾಲೆ ಪುರಿ, ಪಾನಿಪುರಿ, ಗೋಬಿ ಮಂಚೂರಿ, ಹೀಗೆ ವೆರೈಟಿಯ ಚಾಟ್ಸ್ ಐಟಮ್ಗಳನ್ನು ಸವಿಯುವಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇದು ನೆನಪಿರಲಿ ಲೈಮ್ ಫ್ರೆಶ್ ಸೋಡಾ ಏನಿದೆ ಅದನ್ನು ಒದಗಿಸುವಂತಹ ಒಂದು ಸ್ಟಾಲ್ ಅನ್ನುವಂಥದ್ದು. ಅದೇ ರೀತಿ ಆ ಕಡೆ ಅಮ್ಮ ಫುಡ್ ಕಾರ್ನರ್ ಇದೆ. ಅಲ್ಲಿ ಫ್ರೈಡ್ ರೈಸ್, ನೂಡಲ್ಸ್, ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ, ಚರ್ಮುರಿ ಇತ್ಯಾದಿಗಳನ್ನು ಮಾಡುವಂತಹ ಒಂದು ಸ್ಟಾಲ್ ಇದು. ಎಲ್ಲರೂ ಕೂಡ
ಪುಂಡಿ ಬೈತನ ಅಂತ ಕೇಳಿಕೊಂಡು ಪುಂಡಿಗಸಿ ಸೇಮಿಗೆ ರಸಾಯನದ ಕ್ಯಾಂಟೀನ್ ಇದೆ. ಪ್ಯೂರ್ ವೆಜ್ ಸಸ್ಯಾಹಾರಿ ಎಲ್ಲರೂ ಕೂಡ ಬಹಳಷ್ಟು ಉತ್ಸಾಹದಿಂದ ಇಲ್ಲಿ ಸರ್ವ್ ಮಾಡೋದಕ್ಕೆ ನಿಂತಿದ್ದಾರೆ. ಪುಂಡಿ ಬೈತನ ಅಂತ ಕೇಳ್ತಾ ಇದ್ದಾರೆ, ಯಾರಿಗೆ ಅಂತ ಕೇಳಬೇಕು. ಎಸ್, ಏನು ಆ್ಯಕ್ಚುಲಿ ಎಲ್ಲ ಟ್ರೆಡಿಷನಲ್ ಫುಡ್ಡನ್ನು ಇಲ್ಲಿ ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ ಸರ್, ಅದಕ್ಕೆ ಬೇಕಾಗಿ ಟ್ರೆಡಿಷನಲ್ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಏನೆಲ್ಲ ಇದೆ? ಪುಂಡಿ ಇದೆ, ಪುಂಡಿ ಗಸಿ ಇದೆ, ತೋವೆ ಇದೆ, ಪುಂಡಿ ತೋವೆ ಇದೆ, ಮತ್ತು ಸೇಮಿಗೆ ರಸಾಯನ ಇದೆ. ಫುಲ್ ಟ್ರೆಡಿಷನ್ಸ್ ಆಗಿ ಹೇಗಿದೆ ಈಗ? ಪರವಾಗಿಲ್ಲ, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲ ಈಗ ವೆಸ್ಟರ್ನ್ ಫುಡ್ಸು ಮತ್ತು ಫಾಸ್ಟ್ ಫುಡ್ಸ್ ಅಂತ ತಿಂತಾ ಇದ್ದಾರೆ, ಬಟ್ ಏನು ಸ್ವಲ್ಪ ಟ್ರೆಡಿಷನಲ್ ಆಗಿದೆ ಅಂತ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಸೊ 22-11 ಗಂಟೆ ತನಕ ಇರ್ತೀರಿ? ಹೌದು. ಥ್ಯಾಂಕ್ ಯು ಸೊ ಮಚ್. ಇದು ಇನ್ನೊಂದು ಸ್ಟಾಲ್ನವರು ಬಹಳಷ್ಟು ವೆರೈಟಿಯಾಗಿ ಟ್ರೆಡಿಷ್ನಲ್ ಫುಡ್ಡನ್ನು ಕೊಡಬೇಕು ಎನ್ನುವಂಥ ಒಂದು ಇಂಟೆನ್ಷನಿಂದ ಮಾಡ್ತಾ ಇದ್ದಾರೆ. ಜನರು ಬರ್ತಾ ಇದ್ದಾರೆ. ಲೈಮ್ ಸೋಡದ ಇನ್ನೊಂದು ಗಾಡಿಯನ್ನು ನೋಡ್ತಾ ಇದ್ದಾರೆ. ಅದೇ ರೀತಿ ಮಹಾಲಿಂಗೇಶ್ವರ ಚಾಟ್ ಸೆಂಟರ್ನ ಇನ್ನೊಂದು ಸ್ಟಾಲ್, ಇಲ್ಲಿ ಕೂಡ ಚಾಟ್ಸ್ ಐಟಮ್ಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು. ಎಸ್, ಆಲ್ಮೋಸ್ಟ್ ನಾವು ಒಂದು ಬದಿಯಿಂದ ಈ ಒಂದು ಫುಡ್ ಸ್ಟಾಲ್ಗಳ ಒಂದು ಎಷ್ಟಿದೆ ಅನ್ನುವಂಥದ್ದನ್ನು ನೋಡಿದ್ವಿ. ಇದು ನೀವು ಮುಂದಕ್ಕೆ ನೋಡಿದರೆ ಸಿಗುವಂಥದ್ದು ನಿಮಗೆ ಮಹಾಲಿಂಗೇಶ್ವರ ದೇವಸ್ಥಾನದ ರಥಬೀದಿ. ಅಲ್ಲಿ ದೇವಸ್ಥಾನದ ಒಂದು ಗೋಪುರವನ್ನು ಕೂಡ ನೀವು ನೋಡಬಹುದು. ಬಹುಶಃ ರಥಬೀದಿಯ ಅರ್ಧ ಭಾಗದಷ್ಟು ಈ ಫುಡ್ ಸ್ಟಾಲ್ಗಳು ಆವರಿಸಿಕೊಂಡಿದೆ ಅನ್ನುವಂಥದ್ದನ್ನು ನೋಡಬಹುದು. ಇನ್ನು ಇನ್ನೊಂದು ಬದಿಯಲ್ಲಿ ಇನ್ನೊಂದಷ್ಟು ಫುಡ್ ಸ್ಟಾಲ್ಗಳಿದೆ. ಇದು ರಥಬೀದಿಯ ತುದಿಯವರೆಗೂ, ಅಂದರೆ ರಥಬೀದಿ ಎಂಡಾಗುವವರೆಗೂ ಕೂಡ ವಿಸ್ತರಿಸಿಕೊಂಡಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಇದು ಮಿಶ್ರ ಪೇಡಾದ ಸ್ಟಾಲ್. ಇದು ಬಹುಶಃ ಸ್ವಲ್ಪ ದೊಡ್ಡ ಮಟ್ಟಿನ ಸ್ಟಾಲ್ ಅಂತ ಹೇಳ್ಬೋದು. ಕಾಜು ಸ್ಪೆಷಲ್ ಮಿಲ್ಕ್ ಸ್ವೀಟ್ಸ್ ಇರ್ಬೋದು, ಧಾರವಾಡ ಪೇಡ ಇರ್ಬೋದು, ಬೆಂಗಾಲಿ ಸ್ವೀಟ್ಸ್ ಇರ್ಬೋದು, ನಮ್ಕೀನ್ ಇರ್ಬೋದು, ಕುಕ್ಕೀಸ್ ಮತ್ತು ಬಿಸ್ಕಿಟ್ಗಳ ಒಂದು ಮಳಿಗೆ ಅನ್ನುವಂಥದ್ದು. ಬಹುಶಃ ಎಲ್ಲರೂ ಕೂಡ ಬಹಳಷ್ಟು ಉತ್ಸಾಹದಿಂದ ಇಲ್ಲಿ ಸ್ವೀಟ್ಸ್ಗಳನ್ನು ಖರೀದಿ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನವರಾತ್ರಿಯ ಶುಭ ಸಂದರ್ಭದಲ್ಲಿ ಆಯೋಜನೆಯಾಗಿರುವಂತಹ ಪಿಲಿಗೊಬ್ಬು ಜೊತೆಗೆ ಫುಡ್ ಫೆಸ್ಟಿವಲ್, ಮಕ್ಕಳಿಗೆ ರಜೆ ಇದೆ, ಜೊತೆಗೆ ಮುಂದಕ್ಕೆ ಸರಣಿ ರಜೆಗಳು ಕೂಡ ಇದೆ ಅನ್ನುವಂಥದ್ದು. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಸರಣಿ ರಜೆಗಳು. ಅದರ ಮಧ್ಯೆ ಎಲ್ಲರೂ ಕೂಡ ಈ ಒಂದು ಹಬ್ಬದ ಸಂಭ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಅದರ ಮಧ್ಯೆ ಇಲ್ಲಿ ವೆರೈಟಿ ಫುಡ್ ಫೆಸ್ಟ್ ಕೂಡ ಆಯೋಜನೆ ಆಗಿರುವಂಥದ್ದು ಜನರಿಗೆ ಒಂದು ಉತ್ತಮವಾದ ಅವಕಾಶ ಆಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಇದು ಕಾರ್ನ್ ಅಡ್ಡ, ಸುಮಾರು 20 ಬಗೆಯ ಸ್ಪೆಷಲ್ ಕಾರ್ನ್ ಐಟಮ್ಗಳು ಇಲ್ಲಿ ಇದೆ ಅನ್ನುವಂಥದ್ದು. ಎಲ್ಲರೂ ಕೂಡ ಬಹಳಷ್ಟು ಉತ್ಸಾಹದಿಂದ ಖುಷಿಯಿಂದ ಬಂದು ಸವಿತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಬಹುಶಃ ಇದರಲ್ಲಿ ನಾವು ಈ ಒಂದು ವರದಿಯಲ್ಲಿ ನಿಮಗೆ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಮಾತ್ರ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇವೆ. ಬಹುಶಃ ಇಲ್ಲಿ ಬಂದು ಯಾವುದನ್ನು ಸವಿಬೇಕು ಅಂತ ಅನುಕೂಲ ಆಗುವಂಥವರಿಗೆ ಏನೆಲ್ಲ ಫುಡ್ ಸ್ಟಾಲ್ಗಳಿದೆ ಅನ್ನುವಂಥದ್ದನ್ನು ನಿಮಗೆ ಮೊದಲನೇದಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತ. ಈಗ ಇದು ಮರಿಕೇಸ್ ಐಸ್ ಕ್ರೀಮ್, ಏನು ಮರಿಕೆ ಸಾವಯವ ಮಳಿಗೆ ಏನು ಬಹಳಷ್ಟು ಪ್ರಸಿದ್ಧವಾಗಿದೆ ಪುತ್ತೂರಿನಲ್ಲಿ. ಅವರ ವೆರೈಟಿ ನ್ಯಾಚುರಲ್ ಐಸ್ ಕ್ರೀಮ್ಸ್ನ ಫ್ಲೇವರ್ಸ್ ಎಲ್ಲವೂ ಕೂಡ ಇಲ್ಲಿ ಇದೆ. ಆಮೇಲೆ ಇಲ್ಲಿ ಶಿವಳ್ಳಿ ಸ್ಪೆಷಲ್ ಚಿಕ್ಕಮಗಳೂರಿನ ಆಲೂ ಟ್ವಿಸ್ಟರ್ ಇರ್ಬೋದು, ಬಜ್ಜಿ ಇರ್ಬೋದು, ಲೈಮ್ ಸೋಡಾ ಇರ್ಬೋದು, ಸೈಕಲ್ ಕೋವಾ, ಅಂದರೆ ಬಹಳಷ್ಟು ಡಿಫ್ರೆಂಟ್ ಹೆಸರುಗಳನ್ನು ನಾವು ಕೇಳ್ತಾ ಇದ್ದೇವೆ. ಸೊ ಎಲ್ಲದರ ಸ್ಟಾಲ್ ಕೂಡ ಇದೆ. ಎಲ್ಲರೂ ಕೂಡ ಬಹಳಷ್ಟು ಉತ್ಸಾಹದಿಂದ ಇದನ್ನು ಸವಿತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಎಂಜಾಯ್ ಸರ್, ಸೂಪರ್, ಅಲ್ಟಿಮೇಟ್. ಸೊ ಫ್ಯಾಮಿಲಿ ದೊಟ್ಟಿಗೆ ಇದೆ? ಎಸ್, ಫ್ಯಾಮಿಲಿ ಒಟ್ಟಿಗೆ ಇದೆ. ಸೊ ಎಂಚಾತಂದ್ರೆ ಅರೇಂಜ್ಮೆಂಟ್ ಸೂಪರ್, ಬಾರಿ ಶೋಕ ಆತನು ಇಂಚಿನ ಪ್ರತಿಯೊಂದು ಯಾವೊಂದು ಇಪ್ಪೋಡು ಪುತ್ತೂರು ಇಂಪ್ರೂವ್ ನಲ್ಲ ಆವೋಡು ಇಂಚೇನಿ ಪಂಡ ಬೇತೆ ವೆರೈಟಿದ ಫುಡ್ ಟೇಸ್ಟ್ ಮಾಡ್ತೀನಿ. ಎಸ್ ಮುಲ್ಪದ ಮಾತ್ರ ಅಂತಂದು ಔಟ್ ಸೈಡ್ದಲ್ಲ ಫುಡ್ಡು ಪೂರ ಎಡೆ ಐಟಮ್ ಬಾರಿ ಶೋಕ ಆತ. ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಎಸ್, ಎಲ್ಲರೂ ಕೂಡ ಬಹಳಷ್ಟು ಬಹುಶಃ ರಜೆಯ ಸಮಯವನ್ನು ಕೂಡ ಎಲ್ಲರೂ ಬಹಳಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದು. ಇನ್ನು ಮುಂದಕ್ಕೂ ಕೂಡ ಬಹಳಷ್ಟು ಸ್ಟಾಲ್ಗಳಿದೆ, ಅವುಗಳನ್ನು ಕೂಡ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಬಹುಶಃ ಈ ಒಂದು ವರದಿಯಲ್ಲಿ ನಿರಂತರವಾಗಿ ಎಲ್ಲ ರೀತಿಯ ಸ್ಟಾಲ್ಗಳ ಒಂದು ಪರಿಚಯ. ಇದು ಬಂಟ್ವಾಳ ಪ್ರಭು ಅವರ ಪ್ರಭು ಚಾಟ್ಸ್ ಹಾಗೂ ಚರ್ಮುರಿ, ಇದು ಕೂಡ ಬಹಳಷ್ಟು ಪ್ರಸಿದ್ಧ ಆಗಿದೆ. ಎಲ್ಲರೂ ಕೂಡ ಬಂದು ಇದನ್ನು ಸವಿತಾ ಇದ್ದಾರೆ. ಪ್ರಭು ಚರ್ಮುರಿ ಬಹಳಷ್ಟು ಸ್ಟಾಲ್ಗಳನ್ನು ಹಿಂದೆ ಪುತ್ತೂರಿನಲ್ಲಿ ಕೂಡ ಹಾಕಿರುವಂಥದ್ದು. ಪುತ್ತೂರಿನಲ್ಲಿ ಕೂಡ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಇದು ಕೈಲಾರ್ಸ್ ನ್ಯಾಚುರಲ್ ಐಸ್ ಕ್ರೀಮ್, ಟೆಂಡರ್ ಕೋಕೋನಟ್ ಇರ್ಬೋದು, ಜಾಕ್ ಫ್ರೂಟ್ ಇರ್ಬೋದು, ಅರೆಕಾ ನಟ್ ಇರ್ಬೋದು, ಜಾಮೂನ್ ಇರ್ಬೋದು, ಪೈನಾಪಲ್ ಇರ್ಬೋದು, ವೈಲ್ಡ್ ಮ್ಯಾಂಗೋ, ಚಿಲ್ಲಿ, ಬಿರಿಂಡಾ, ಪೆಪ್ಪರ್, ಚಾಕೊಲೇಟ್ನ ಒಂದು ನ್ಯಾಚುರಲ್ ಐಸ್ ಕ್ರೀಮ್ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಇದೆ. ಮಿಲ್ಕ್ ಶೇಕ್ನ ಒಂದು ಮಾರಾಟದ ಒಂದು ಕೌಂಟ್ರನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಬಹುಶಃ ಒಂದು ವೆರೈಟಿ ಫುಡ್ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು. 200 ml ಕಪ್ಪಿಗೆ 50 ರೂಪಾಯಿ, ಪಾರ್ಸೆಲ್ 1 ಲೀಟರ್ಗೆ 250 ರೂಪಾಯಿ ಅನ್ನುವಂಥದ್ದು. ಓಕೆ, ಇದರ ಸ್ಪೆಷಾಲಿಟಿ ಏನು ಅನ್ನುವಂಥದ್ದನ್ನು ಕೂಡ ನಾವು ಕೇಳೋಣ.
ಸರ್ ಹಲಸಿನ ಹಣ್ಣಿನ ಪಲ್ಪ್ ತಿರುಳು ಹಾಕಿ ಮಾಡೋದು, ಯಾವುದೇ ಫ್ಲೇವರ್ ಏನು ಪೌಡರ್ ಅಲ್ಲ, ಹಲಸಿನ ಹಣ್ಣಿನ ತಿರುಳು ಹಾಕಿ ಮಾಡೋದು. ಪ್ಯೂರ್ ನ್ಯಾಚುರಲ್. ಪ್ಯೂರ್ ನ್ಯಾಚುರಲ್. ಹೇಗಿದೆ ರೆಸ್ಪಾನ್ಸ್? ರೆಸ್ಪಾನ್ಸ್ ಒಳ್ಳೆ ಇದೆ. ಹಾಂ, ನಮ್ದು ಅಂದರೆ ಒಂದೇ ಐಟಮ್, ರೆಸ್ಪಾನ್ಸ್ ಒಳ್ಳೆ ಇದೆ. ಹಾಂ, ಎಸ್. ಬಹಳಷ್ಟು ಖುಷಿ ಇದೆ ಅನ್ನುವಂಥದ್ದು. ಇನ್ನು ಟೀಮ್ ಆಲಡ್ಕದವರ ತಾಜಾ ಕಪ್ಪು ದ್ರಾಕ್ಷಿ ಹಣ್ಣಿನ ರಸ ಕೂಡ ಇದೆ. ಎಲ್ಲರೂ ಕೂಡ ಉತ್ಸಾಹದಿಂದ ಕರೀತಾ ಇದ್ದಾರೆ. ಎಸ್, ಏನಿದೆ ನಮ್ಮದು ಡ್ರೈ ಗೋಬಿ ಅಂತ ಸ್ಪೆಷಲ್ ಇಲ್ಲಿ ಪುತ್ತೂರಲ್ಲಿ, ಮೈಸೂರಲ್ಲಿ ಫೇಮಸ್ ಇದು. ಸೊ ಇಲ್ಲಿ ಪುತ್ತೂರಲ್ಲಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ ಡ್ರೈ ಗೋಬಿ ಅಂತ. ಹಾಗೆ ಫ್ರೆಶ್ ಜ್ಯೂಸು ಆಲಡ್ಕ ತಾಜಾ ಹಣ್ಣಿನ ದ್ರಾಕ್ಷ ರಸ ಅಂತ, ಯಾವುದೇ ಕೆಮಿಕಲ್ ಇಲ್ಲದೆ ನಾವು ಮಾಡಿ ಕೊಡ್ತಾ ಇದ್ದೇವೆ ಸರ್. ಜೊತೆಗೆ ಏನೆಲ್ಲ ಐಟಮ್ ಸರ್ 2 ಐಟಮ್, ಜ್ಯೂಸ್ ಮತ್ತು ಡ್ರೈ ಗೋಬಿ. ಹೌದು ಸರ್. ಡ್ರೈ ಗೋಬಿ ಸ್ಪೆಷಲ್ ಏನು? ಡ್ರೈ ಗೋಬಿ ಅಂದರೆ ಅದು ಇಲ್ಲಿ ಇಲ್ಲ ಸರ್. ಮಾಮೂಲಿ ಅಂದರೆ ಇದು ಸಾಸ್ ಎಲ್ಲ ಹಾಕಿ ಅವ್ರು ಮಾಡಿ ಕೊಡ್ತಾರೆ. ಸೊ ಇದು ಡ್ರೈ ಆಗಿರ್ತದೆ, ತಿಂದು ನೋಡಿದರೆ ಟೇಸ್ಟ್ ಎಲ್ಲ ನೋಡಿದರೆ ಗೊತ್ತಾಗ್ತದೆ ಸರ್. ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಓಕೆ. ಎಸ್, ಇನ್ನೊಂದಷ್ಟು ಜನ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಳಿ. ಹೇಗಿದೆ ಜಾತ್ರೆಯ ಗದ್ದೆಯಲ್ಲಿ ಒಂದು ರೀತಿ ಜಾತ್ರೆಯ ಒಂದು ವಾತಾವರಣ ಮತ್ತೆ ಸೃಷ್ಟಿಯಾಗಿದೆ? ಎಸ್, ಹೇಗೆ ಅನಿಸ್ತಾ ಇದೆ? ಏಪ್ರಿಲಲ್ಲಿ ಪುತ್ತೂರು ಮಹಾಲಿಂಗೇಶ್ವರನ ಜಾತ್ರೆ ಯಾವ ರೀತಿ ನಡೆಯುತ್ತಾ ಇದೆಯೋ ಅದೇ ರೀತಿಯಲ್ಲಿ ಪುತ್ತೂರಿನ ಇತಿಹಾಸದಲ್ಲಿ ಬಹುಶಃ ನಾನು ಕಂಡ ಇವತ್ತಿನವರೆಗೆ ಕಾಣದ ರೀತಿಯಲ್ಲಿ ಪ್ರಪ್ರಥಮ ಬಾರಿಗೆ ಈ ಫುಡ್ ಫೆಸ್ಟ್ ಅಂತ ಹೇಳೋ ಒಂದು ಕಾರ್ಯಕ್ರಮವನ್ನು ವಿಜಯ ಸಮ್ರಾಟ್ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದಾರೆ. ಸಾರ್ವಜನಿಕರು ಅತ್ಯುತ್ತಮ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ನಾಳೆ ಸಂಜೆವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಸುಮಾರು ನನ್ನ ಲೆಕ್ಕ ಮಾಡಲಿಲ್ಲ, ಒಂದು 30-40 ಬೇರೆ ಬೇರೆ ಸ್ಟಾಲ್ಗಳಲ್ಲಿ ಇಟ್ಟುಕೊಂಡು ಬೇರೆ ಬೇರೆ ರೀತಿಯ ಫುಡ್ಗಳನ್ನು, ಎಲ್ಲ ಫುಡ್ಗಳನ್ನ ಒಂದು ಕಡೆ ಸವಿಯುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಜೊತೆಯಲ್ಲಿ ನಾಳೆ ಪಿಲಿಗೊಬ್ಬು ಅಂತ ಹೇಳುವ ಒಂದು ಕಾರ್ಯಕ್ರಮದ ಆಯೋಜನೆ ಕೂಡ ಆಗಿದೆ. ಬಹುಶಃ ಈ ಯುವಕರ ಒಂದು ತಂಡ, ವಿಜಯ ಸಾಮ್ರಾಟ್ ಅಂತ ಹೇಳುವ ತಂಡ ಅತ್ಯುತ್ತಮ ಸಂಘಟನೆ. ಬಹುಶಃ ನನ್ನ ಕಂಡ ಹಾಗೆ ಒಂದು 40 ದಿವಸಗಳಿಂದ ಅವರು ಇಲ್ಲೇ ಗದ್ದೆಯಲ್ಲಿ ಇದ್ದುಕೊಂಡು ಆ ಒಂದು ತಂಡ ಇಡೀ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ಅವರು ಪ್ರಯತ್ನ ಮಾಡಿದ್ದಾರೆ. ನನಗೆ ಅನಿಸ ಮಹಾಲಿಂಗೇಶ್ವರ ಅನುಗ್ರಹ ಕೂಡ ಇದೆ ಅಂತ ಹೇಳೋದಕ್ಕೆ ಉದಾಹರಣೆ, 1 ಗಂಟೆ ಮುಂಚೆ ದರ್ಬೆಯಲ್ಲಿ ಮಳೆ ಬಂದಿದೆ, ಆದರೆ ಇಲ್ಲಿ ಬರಲಿಲ್ಲ. ಅಂದರೆ ಇಂತಹ ಯುವಕರ ಒಂದು ಕಾರ್ಯಕ್ರಮಕ್ಕೆ ದೇವರು ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾದ ಯಾವುದೇ ಅನುಮಾನಗಳಿಲ್ಲ. ಮಹಾಲಿಂಗೇಶ್ವರ ದಯೆಯಿಂದ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳುವ ಆಶಾಭಾವ ನಮಗಿದೆ. ಈಗ ಯಾವುದನ್ನು ಟೇಸ್ಟ್ ಮಾಡಿದ್ರ? ಫುಡ್ ಯಾವುದಾದ್ರು ನೋಡಿದ್ರ? 1-2-3 ಕಡೆ ಮಕ್ಕಳ ಜೊತೆ ನಾವು ಕೂಡ ಸವಿತಾ ಇದ್ದೇವೆ. ಏನು ಈಗ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಹೇಳಿ ಮಕ್ಕಳ ಒಂದು ಒತ್ತಾಯಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. ನನಗಿದೆ ಅಂತ ಹೇಳುವ ಅಭಿಪ್ರಾಯ ನಮಗೆಲ್ಲರಿಗೂ ಇದೆ. ಥ್ಯಾಂಕ್ ಯು ಸರ್. ಎಸ್, ಎಲ್ಲರೂ ಕೂಡ ಬಹಳಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಇದು ಬೆಣ್ಣೆ ದೋಸೆ, ಪನ್ನೀರ್ ದೋಸೆ ಹಾಗೂ ಚೀಸ್ ದೋಸೆ ಜೊತೆಗೆ ಪಲಾವ್ ಕೂಡ ಇದೆ. ಇದು ಬಹಳಷ್ಟು ಡಿಫ್ರೆಂಟ್ ಆಗಿ ಇದೆ ಅನ್ನುವಂಥದ್ದನ್ನು ಹೇಳ್ಬೋದು. ಬೆಣ್ಣೆ ದೋಸೆ ನಮ್ಮ ಪುತ್ತೂರಿನವರದ್ದೇ ಬಹಳಷ್ಟು ಒಂದು ಟೇಸ್ಟ್ಫುಲ್ ಆಗಿರುವಂಥ ಒಂದು ದೋಸೆಯನ್ನು ಸವಿಯುವಂಥ ಅವಕಾಶ ಕೂಡ ಇಲ್ಲಿ ಬಂದರೆ ನಿಮಗೆ ಸಿಗುತ್ತೆ. ಅದೇ ರೀತಿ ರಾಮನಾಥ ಫುಡ್ ಕೋರ್ಟ್ನವರ ಒಂದು ಸ್ಟಾಲ್ ಇದು. ಇಲ್ಲಿ ಕೂಡ ಬೇರೆ ಬೇರೆ ಐಟಮ್ಗಳು ಕೂಡ ಇದೆ. ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಐಟಮ್ಗಳನ್ನು ಸವಿತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಅದೇ ರೀತಿ ಸಾತ್ವಿಕ್ ಪ್ರಭು ಚಾಟ್ಸ್ ಆ್ಯಂಡ್ ಚರ್ಮುರಿಯವರ ಇನ್ನೊಂದು ಚಾಟ್ಸ್ ಐಟಮ್ಗಳು, ವೆರೈಟಿ ಐಟಮ್ಗಳು ಕೂಡ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಅದರ ಮಧ್ಯೆ ಬ್ಯಾಂಕ್ ಆಫ್ ಬರೋಡಾದ ಒಂದು ಸ್ಟಾಲ್ ಕೂಡ ಇಲ್ಲಿ ಗಮನ ಸೆಳೀತಾ ಇದೆ. ಇದು ಕೂಡ ನೋಡಬಹುದು. ಒಂದು ಡಿಸ್ಪ್ಲೇ ಟಿವಿಯನ್ನು ಇಟ್ಟು ಇದರಲ್ಲಿ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ವೆರೈಟಿ ಫುಡ್ ಸ್ಟಾಲ್ಗಳ ಮಧ್ಯೆ ಒಂದು ಬ್ಯಾಂಕಿನ ಒಂದು ಸ್ಟಾಲ್ ಕೂಡ ಇದೆ ಅನ್ನುವಂಥದ್ದು. ಅದೇ ರೀತಿ ಇನ್ನೊಂದಷ್ಟು ಸ್ಟಾಲ್ಗಳಿದೆ, ನೋಡ್ತಾ ಹೋಗ್ಬೋದು ನೀವು. ಹೋಟೆಲ್ ಪ್ರಭು ಸಾಂಪ್ರದಾಯಿಕ ಗ್ರಾಮೀಣ ಖಾದ್ಯಗಳನ್ನು ಒಳಗೊಂಡಿರುವಂಥದ್ದು. ಅದೇ ರೀತಿ ಪ್ರಭು ಚರ್ಮುರಿಯ ಸ್ಟಾಲ್ ಕೂಡ ಇದೆ. ಅದೇ ರೀತಿ ಇನ್ನೊಂದು ಅಂದರೆ 2 ಸ್ಟಾಲ್ಗಳು ಕಂಬೈನ್ ಆಗಿ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ಚರ್ಮುರಿಯ ಸವಿಯನ್ನು ನಾವು ಹೆಚ್ಚಿನವರು ಸವಿದಿರ್ತೇವೆ. ಸೊ ಅದೇ ಒಂದು ಅವಕಾಶ ಮತ್ತೊಮ್ಮೆ ಈ ಒಂದು ದೇವರ ಮಾರುಗದ್ದೆಯಲ್ಲಿ ಈ ಒಂದು ಫುಡ್ ಫೆಸ್ಟ್ನ ಟೈಮ್ನಲ್ಲಿ ಸಿಗ್ತಾ ಇದೆ. ಇದು ಸಚಿನ್ಸ್ ಫ್ಲೇವರ್ಸ್ ಐಸ್ ಕ್ರೀಮ್ ಇದೆ, ಅವರ ಸ್ಟಾಲ್ ಇದು. ವೆರೈಟಿ ಐಸ್ ಕ್ರೀಮ್ಗಳನ್ನು ಕೂಡ, ಐಸ್ ಕ್ರೀಮ್ ಸ್ಕೂಪ್ಗಳನ್ನು ಕೂಡ ಸವಿಯುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನೋದು. ಎಸ್, ಇನ್ನೊಂದು ಸ್ಟಾಲ್ ಹಲಸಿನ ಅಂಗಡಿ, BC ರೋಡ್. ಇಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೂಡ ಕೇಳಬೇಕು. ನಮಸ್ತೆ. ನಮ್ಮ ಹತ್ರ ಬಟಾಟೆ ಅಂಬಡೆ, ಕ್ಯಾಬೇಜ್ ಅಂಬಡೆ, ಮತ್ತು ಪೋಡಿಯಲ್ಲಿ ಬಾಳೆಹಣ್ಣಿನ ಪೋಡಿ, ಬಾಳೆಕಾಯಿ ಪೋಡಿ, ಮತ್ತು ಇದು ಕೆರಂಗಿದ ಪೋಡಿ ಹೇಳ್ತೇವೆ ನೋಡಿ, ಅದೆಲ್ಲ ಉಂಟು. ಮತ್ತು ಹಲಸಿನ ಅಂಗಡಿ ಹೆಸರು ನಾಳೆ ಸ್ಟಾರ್ಟ್ ಮಾಡ್ತೇವೆ. ಹಲಸಿನ ಬನ್ಸ್ ಮತ್ತು ಹಲಸಿನ ಮುಳಿಕ ಅಷ್ಟು ಈಗ ಮಾಡಿದೆ ನಾಳೆ. ಮತ್ತು ತಜಂಗ ಅಂಬಡೆ, ತಜಂಗ ಗೊತ್ತುಂಟಲ್ಲ ನಿಮಗೆ?
ಅದರ ಡಂಬಡೆ. ಇದು ಎಲ್ಲೂ ಸಿಗದ ಐಟಮ್ಗಳು ನಿಮ್ಮಲ್ಲಿ ಹಾಂ ಮಾಡ್ತೇವೆ, ಹಾಗೆ ಮಾಡ್ತೇವೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಇನ್ನು ಮುಂದಕ್ಕೆ ಹೋದ ಹಾಗೆ ಇನ್ನೊಂದಷ್ಟು ಮಟ್ಕ ಸೋಡಾದ ಒಂದು ಮಳಿಗೆ ಕೂಡ ಇದೆ ಅನ್ನುವಂಥದ್ದು. ಆದಮೇಲೆ ಟೇಸ್ಟ್ ಆಫ್ DB ಪುತ್ತೂರು, ಇಲ್ಲಿ ಮೋಮೋಸ್ ಇರ್ಬೋದು, ಬರ್ಗರ್ ಇರ್ಬೋದು, ಒಂದು ಸ್ವಲ್ಪ ಚೈನೀಸ್ ಐಟಮ್ಗಳ ಒಂದು ಸ್ಟಾಲ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಎಂಜಾಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಹೇಗೆ ಅನಿಸ್ತಾ ಇದೆ ಅನ್ನುವಂಥದ್ದನ್ನು ಕೇಳೋಣ. ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಫುಡ್ ಸ್ಟಾಲ್? ಸೂಪರ್ ಸರ್, ಹೇಗಿದೆ? ಈ ತುಂಬ ಭಾರಿ ಖುಷಿ ಆಗ್ತದೆ, ಭಾರಿ ಖುಷಿ. ಎಲ್ಲಿಗಾದರೂ ಹೋದರೆ ಏನಾದರೂ ಟೇಸ್ಟ್ ಮಾಡಿದ್ರೆ? ಕೆಲವು ಒಂದು ಕಡೆ 2 ಕಡೆ ಹೋಗಿದ್ದೆವು, ಮಸಾಲೆ ಪುರಿ ಅಲ್ಲಿ ಒಳ್ಳೆ ಜಾತ್ರೆ ಹಾಗೆ ಕಾಣ್ತಾ ಇದೆ. ಹಾಂ ಹೌದು ಸರ್, ಹಾಗೆ ಸೂಪರ್. ಅದನ್ನು ಹೇಳಲಿಕ್ಕೆ ಭಾರಿ ಖುಷಿ ಆಗ್ತದೆ ಸರ್ ನಮಗೆ. ಸೊ ಎಲ್ರಿಗೂ ಒಂದು ಒಳ್ಳೆ ಅವಕಾಶ ಇದೆ. ಹೌದು ಹೌದು ಹೌದು. ಥ್ಯಾಂಕ್ ಯು. ಇನ್ನೊಂದಷ್ಟು ಮಳಿಗೆಗಳು ಮುಂದಿನ ಸಂದರ್ಭದಲ್ಲಿ ಸೇರಿಕೊಳ್ಳೋದಕ್ಕಿದೆ. ಅದೇ ರೀತಿ GN ಭಟ್ಟರ ಗೃಹ ತಯಾರಿಯ ಉತ್ಪನ್ನಗಳು ಕೂಡ ಇದೆ. ಅದೇ ರೀತಿ GN ಭಟ್ ಮೂಡಬಿದ್ರಿ ಅವರ ಮಿಶಲ್ ಪಾವ್, ಮಸಾಲ ಪೂರಿ, ರೋಸ್ ಮಿಲ್ಕ್, ಸ್ಟ್ರಾಬೆರಿ ಮಿಲ್ಕ್ ಶೇಕ್, ಬಹಳಷ್ಟು ಡಿಫ್ರೆಂಟ್ ಹೆಸರಿನ ಒಂದು ಐಟಮ್ಗಳು ಕೂಡ ಇದೆ. ಅದೇ ರೀತಿ ಮುಂದಕ್ಕೆ ಬಾಂಬೆ ಕಪೂರ್ ಕುಲ್ಫಿ ಹಾಗೂ ಫಲೂದಾ ಜೊತೆಗೆ ಪಂಜಾಬಿ ಲಸ್ಸಿಯನ್ನು ಒದಗಿಸುವಂತಹ ಸ್ಟಾಲ್ಗಳು ಕೂಡ ಇದೆ ಅನ್ನುವಂಥದ್ದು. ಬಹುಶಃ ಇದು ಆ ಕಡೆಯಿಂದ ಅಂದರೆ ಇನ್ನೊಂದು ಬದಿಯ ಆರಂಭದಿಂದ ರಥಬೀದಿಯ ಆಲ್ಮೋಸ್ಟ್ ಕೊನೆಯ ಭಾಗದವರೆಗೆ ಇರುವಂತಹ ಫುಡ್ ಸ್ಟಾಲ್ಗಳು. ಎಲ್ಲರೂ ಕೂಡ ಬಹಳಷ್ಟು ಖುಷಿಯಿಂದ ಬರ್ತಾ ಇದ್ದಾರೆ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲರೂ ಹೇಳಿದರು ಜಾತ್ರೆಯ ವಾತಾವರಣ ಇಲ್ಲಿ ಮರುಸೃಷ್ಟಿಯಾಗಿದೆ ಅನ್ನುವಂಥದ್ದು. ಖಂಡಿತವಾಗ್ಲೂ. ಸೊ ಅಕ್ಟೋಬರ್ 21 ಸಂಜೆಯಿಂದ ಅಕ್ಟೋಬರ್ 22 ಆಲ್ಮೋಸ್ಟ್ 11-12 ಗಂಟೆಯವರೆಗೆ ನಡೆಯುವಂಥ ಒಂದು ಫುಡ್ ಫೆಸ್ಟಿವಲ್ ಇದು. ಏನೆಲ್ಲ ಇದೆ ಅನ್ನುವಂಥದ್ದನ್ನು ತೋರಿಸಿದ್ವಿ. ಖಂಡಿತವಾಗ್ಲೂ ನೀವು ಬಂದು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆ ಮೂಲಕ ನೀವು ಸವಿಯದ ಖಾದ್ಯಗಳನ್ನು ಸವಿಯುವಂಥ ಅವಕಾಶ ನಿಮಗೆ ಸಿಗ್ತಾ ಇದೆ. ಇದನ್ನು ಎಂಜಾಯ್ ಮಾಡಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ರಮಾನಂದ ಬೆಳಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ನೋಡಿದ್ವಿ ಎಷ್ಟೆಲ್ಲ ಸ್ಟಾಲ್ಗಳಿದೆ, ಎಷ್ಟೆಲ್ಲ ಜನರು ಇದ್ದಾರೆ, ಹೇಗೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು. ಸೊ ಬಹಳಷ್ಟು ಸಾರ್ಥಕತೆಯ ಒಂದು ಭಾವನೆ ಅಂತ ಹೇಳ್ಬೋದು. ಆಯೋಜಕರಿಗೆ ಉತ್ತಮವಾದ ಸ್ಪಂದನೆ ಸಿಗ್ತಾ ಇರುವಂಥದ್ದು. ಹಾಗಾಗಿ ಇದನ್ನು ಆಯೋಜನೆ ಮಾಡಿರುವಂತಹ ಟೀಮ್ ವಿಜಯ ಸಾಮ್ರಾಟ್ನ ಸ್ಥಾಪಕಾಧ್ಯಕ್ಷರು ಜೊತೆಗೆ ಪಿಲಿಗೊಬ್ಬು ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಸಹಜ್ ರೈ ಬಳಜ ಅವರಿದ್ದಾರೆ. ಏನು ಅನಿಸ್ತಾ ಇದೆ ಅನ್ನುವಂಥದ್ದನ್ನು ಕೇಳೋಣ. ಸರ್ ನಮಸ್ತೆ. 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 ಹೇಗೆ ಅನಿಸ್ತಾ ಇದ್ದಾರೆ? ತುಂಬ ಖುಷಿ ಆಗ್ತಾ ಇದೆ. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿಯಾಗಿ ಜನಸಮೂಹ ಬಂದಿದೆ. ಈ ಯೋಜನೆ ಮಾಡಿದ್ದಕ್ಕೆ ಸಾರ್ಥಕತೆಯ ಭಾವನೆ ನಮಗೆ ಆಗಿದೆ. ಹೌದು. ಬಹುಶಃ ಈಗ ಎಲ್ಲ ಕಡೆ ಸಿದ್ಧತೆಗಳೆಲ್ಲ ಅಂತಿಮ ಆಗಿದೆ. ಅಂತಿಮ ಹಂತದ ಒಂದು ಒತ್ತಡದಲ್ಲಿ ನೀವಿದ್ದೀರಿ. ಸೊ ಹೇಗಾಗಿದೆ? ಎಲ್ಲ ವ್ಯವಸ್ಥೆಗಳೆಲ್ಲ ಆಗಿದೆ. ಸೊ ಜನರಿಗೆ ಈಗ ಬಂದು ಇರುವಂಥದ್ದು ಕಾರ್ಯಕ್ರಮವನ್ನು ನೋಡಿ ಆಯೋಜನೆ ಮಾಡೋದಷ್ಟೇ. ಸೊ ನಾಳೆಗೆ ಹೇಗಾಗ್ಬೋದು ಅಂತ ನೋಡಿ, ಇವತ್ತೇ ಇಲ್ಲಿಯ ಜನಸಮೂಹ ನೋಡಿದರೆ ನಾವು ನೋಡ್ಬೋದು ಯಾವ ರೀತಿ ಇರ್ಬೋದು ಅಂತೇಳಿ. ಕೇವಲ ಇವತ್ತು ಫುಡ್ ಫೆಸ್ಟಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತೇ ಸರಿಸುಮಾರು ಒಂದು 15-20 ಸಾವಿರ ಜನರು ಈಗಾಗಲೇ ಆಗಮಿಸಿದ್ದಾರೆ. ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. 40ಕ್ಕಿಂತಲೂ ಅಧಿಕ ಖಾದ್ಯಗಳು ಸ್ಟಾಲ್ಗಳು ಇಲ್ಲಿದೆ. ಹಾಗಾಗಿ ನಾಳೆ ಕೂಡ ಇದಕ್ಕಿಂತ 3 ಪಟ್ಟು ಜನಸಂಖ್ಯೆ ಬರುವಂತಹ ಸಾಧ್ಯತೆಗಳಿವೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಗಳು, ಎಲ್ಲ ಪಾರ್ಕಿಂಗ್ನ ವ್ಯವಸ್ಥೆಗಳೆಲ್ಲ ನಾವೆಲ್ಲ ತಯಾರಾಗಿದ್ದೇವೆ. ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಜವಾಬ್ದಾರಿಯನ್ನು ಹಂಚಿದ್ದೇವೆ. ಸಭೆ ಕೂಡ ಆಗಿದೆ, ಅಂತಿಮ ಹಂತದ ಸಿದ್ಧತೆಗಳು ಕೂಡ ಆಗಿದೆ. ಎಲ್ಲ 195% ಕೆಲಸಗಳೆಲ್ಲ ಆಗಿದೆ. ಇನ್ನು ಚಿಕ್ಕ ಇಲ್ಲಿ ನಾಳೆ ಪಿಲಿಗೊಬ್ಬಿಗೆ ಬೇಕಾದಂಥ ಒಂದು ಚಿಕ್ಕ ಕೆಲಸಗಳ ಬಗ್ಗೆ ಇವತ್ತು 10-11 ಗಂಟೆ ಒಳಗಡೆ ಎಲ್ಲ ಕೆಲಸ ಕಾರ್ಯಗಳು ಮುಗಿತದೆ. ಬಂದಂಥ ಎಲ್ಲರನ್ನು ಕೂಡ ಸ್ವಾಗತಿಸೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಹೌದು, ಎಲ್ಲರೂ ನಾವು ಸಿದ್ಧರಾಗಿದ್ದೇವೆ. ನಾಳೆ ಅಂತೂ ಒಳ್ಳೆ ರೀತಿಯ ಇದೊಂದು ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಮಣ್ಣಿನಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ. ಇದೊಂದು ಅವರ ಆಶೀರ್ವಾದದಿಂದ ಇದೊಂದು ಐತಿಹಾಸಿಕವಾಗಿ ಯಶಸ್ವಿ ಆಗ್ತದೆ ಎಂಬ ನಂಬಿಕೆ ಎಲ್ಲರಿಗೂ ಇದೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಥ್ಯಾಂಕ್ ಯು. ಎಸ್, ಹೇಗಾಗಿದೆ ಪಿಲಿಗೊಬ್ಬು 2023ಗೆ ಅಂತಿಮ ಹಂತದ ಸಿದ್ಧತೆಗಳು? ಫುಡ್ ಫೆಸ್ಟಿವಲ್ ಹೇಗೆ ನಡೀತಾ ಇದೆ? ಜನರ ರೆಸ್ಪಾನ್ಸ್ ಹೇಗಿದೆ? ಮಾತನಾಡೋದಕ್ಕೆ ಈಗ ಪಿಲಿಗೊಬ್ಬು ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪುತ್ತೂರು ಉಮೇಶ್ ನಾಯಕ್ ಅವರಿದ್ದಾರೆ. ಮಾತಾಡಿಸಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಅಂತಿಮ ಸಿದ್ಧತೆಗಳು ಬಹಳ ಭರದಲ್ಲಿ ಸಾಗ್ತಾ ಇದೆ. ಇವತ್ತಿನ ಫುಡ್ ಫೆಸ್ಟಿವಲ್ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಒಂದು ಜನಸ್ಪಂದನೆಯನ್ನು ನೋಡಿದರೆ ಬಹಳ ಸಂತೋಷ ಆಗ್ತಾಯಿದೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ನಮ್ಮ ವಿಜಯ ಸಾಮ್ರಾಟ್ ತಂಡದ ಸರ್ವ ಸದಸ್ಯರಿಗೂ ಇದೆ ಅಂತ ಹೇಳುವಂಥ ಒಂದು ಅಚಲವಾದಂಥ ನಂಬಿಕೆ ಇನ್ನೂ ಸಹ ಹೆಚ್ಚಾಗ್ತಾ ಇದೆ. ಯುವ ನಾಯಕ ಸಹಜ್ ರೈ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಫುಡ್ ಫೆಸ್ಟಿವಲ್ ಹಾಗೂ ಪುತ್ತೂರದ ಪಿಲಿಗೊಬ್ಬು ಅತ್ಯಂತ ವಿಜೃಂಭಣೆಯಲ್ಲಿ ನಡೀತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ನಮ್ಮ ಈ ರಾಜಗಾಂಭೀರ್ಯದಲ್ಲಿ ರಾರಾಜಿಸುತ್ತಿರುವಂತಹ ಈ ಒಂದು ಭವ್ಯ ಸಭಾಂಗಣದ 2 ಇಕ್ಕೆಲೆಗಳಲ್ಲಿ ಕೂಡ 40ಕ್ಕೂ ಅಧಿಕ ವಿವಿಧ ಖಾದ್ಯಗಳ ಮಳಿಗೆಗಳು ರಾರಾಜಿಸ್ತಾ ಇದೆ, ವೈಭವದಲ್ಲಿ ಮಿಂಚುತ್ತಾ ಇದೆ.
ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ 40ಕ್ಕೂ ಅಧಿಕ ಆಹಾರ ಮೇಳಗಳು ಅಥವಾ ಆಹಾರ ಮಳಿಗೆಗಳು ಇಲ್ಲಿ ನಾವು ಕಾಣಬಹುದು. ಇವತ್ತು ಬಂದ ಜನಸ್ತೋಮ 10,000ಕ್ಕೂ ಅಧಿಕ ಜನರು ಇಲ್ಲಿ ಬಂದಿದ್ದಾರೆ. ವಿವಿಧ ಖಾದ್ಯಗಳನ್ನು ತಿಂದು ಸಂಭ್ರಮಿಸಿದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಇದನ್ನು ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ನಾಳೆ ಕೂಡ ಇದರ 2 ಪಟ್ಟು ಜನ ಇಲ್ಲಿ ಸೇರುವಂಥ ನಿರೀಕ್ಷೆ ಇದೆ. ಯಾಕೆಂತೇಳಿದರೆ ರಾಜ್ಯದ ಮತ್ತು ಕೋಸ್ಟಲ್ ಸ್ಟಾರ್ಗಳು, ಚಲನಚಿತ್ರ ತಾರೆಯರು ಇಲ್ಲಿ ಬರಲಿಕ್ಕಿದ್ದಾರೆ. 10ಕ್ಕೂ ಅಧಿಕ ತಾರೆಯರು ಬರಲಿಕ್ಕಿದ್ದಾರೆ. ಅವರನ್ನು ನೋಡಲಿಕ್ಕೆ ಮತ್ತು ಈ ಹುಲಿವೇಷವನ್ನು ನೋಡಲಿಕ್ಕೆ, ಸಂಭ್ರಮಿಸಲಿಕ್ಕೆ ಜನ ಬರುತ್ತಾರೆ ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ಮತ್ತೊಮ್ಮೆ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.